ಕುಂದಾಪುರದ ಬಂಡರ್ ಕ್ರಾಸ್ ಕಾಲೇಜಿನ ಕೋಯಕುಟ ಹಾಲ್ನಲ್ಲಿ ಪೋಷಣ್ ಪಾಕ್ಷಿಕ ಕಾರ್ಯಕ್ರಮದ ಅಂಗವಾಗಿ ಪೌಷ್ಟಿಕ ಸಂಭ್ರಮ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಉದ್ಘಾಟಿಸಿದರು. ಇನ್ನು ಜಿಲ್ಲಾ ಪಂಚಾಯತ್ ಉಡುಪಿ, ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿ ಕುಂದಾಪುರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೌಷ್ಟಿಕಾಂಶಯುಕ್ತ ಹಿತ್ತಲ ಗಿಡಗಳು, ವಿವಿಧ ಸೊಪ್ಪು ತರಕಾರಿಗಳ ಪ್ರದರ್ಶನ, ಸಿದ್ಧ ಪೌಷ್ಟಿಕಾಂಶಗಳ ಮಹತ್ವ, ವಿವಿಧ ಮಾಹಿತಿ ಕರಪತ್ರಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಭಾಗವಹಿಸಿದ ಪೋಷಕರಿಗೆ ಅದೃಷ್ಟ ಚಿನ್ನದ ನಾಣ್ಯವನ್ನ ಬಹುಮಾನವಾಗಿ ನೀಡಲಾಯಿತು. ಅಲ್ಲದೆ ಉಚಿತ ಸೀರೆಯನ್ನ ವಿತರಿಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಪ್ರಯೋಜನಗೊಳಿಸಿದ್ದೀವಿ. ಹಣವನ್ನು ತೋರಿಸಿಕೊಂಡವರು ಜನಪ್ರತಿನಿಧಿಯವರು, ನಮ್ಮ ತಾಲೂಕು ಪಂಚಾಯತ್ ನಿರ್ದೇಶಕ ಇಂದಿರಾ ಅವರು, ರೋಟರಿ ಜೊತೆಯಲ್ಲಿ ಲಯನ್ಸ್ ಕ್ಲಬ್ಬಿನವರು ಬಹಳಷ್ಟು ಪ್ರಾರಂಭದಿಂದಲೂ ನಮ್ಮೆಲ್ಲ ಕಾರ್ಯಕ್ರಮ चटनी